ರಾಜ್ಯದಲ್ಲಿರುವ ಮದರಸೆ ಶಿಕ್ಷಣವನ್ನು ಉನ್ನತೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವ ಶ್ರೀಮಂತ ಬಾಳಸಾಹೇಬ ಪಾಟೀಲ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಇವುಗಳ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಲಾಗಿದೆ. ಇದೀಗ 40 ಕೋಟಿಯ 4 ಕಟ್ಟಡಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ನಮ್ಮ ಇಲಾಖೆಗಳಿಂದ ಉತ್ತಮ ಶಿಕ್ಷಣ ನೀಡಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರ ಈ ಶಿಕ್ಷಣದ 40,000 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನಕ್ಕೆ ಶೀಘ್ರವಾಗಿ ಕ್ರಮ ವಹಿಸಲಾಗುವುದು ಎಂದಿದ್ದಾರೆ. ಇವತ್ತು ನಾವು ಮಂಗಳೂರು ಜಿಲ್ಲೆಯಲ್ಲಿ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅದೇ ರೀತಿ ಗೌರ್ಮೆಂಟ್ ಉರ್ದು ಶಾಲೆ, ಇವು 10 ಕೋಟಿ 2 ಕಟ್ಟಡಗಳು ಪೂರ್ಣ ಆಗಿದ್ದು ಅದರ ಉದ್ಘಾಟನೆ ಮಾಡಿದ್ದೀವಿ. ಅದೇ ರೀತಿ ಮೌಲಾನಾ ಆಜಾದ್ ಸ್ಕೂಲ್ ಇವು 4 ಕಟ್ಟಡದ ಶಂಕುಸ್ಥಾಪನೆ ಮಾಡಿದ್ದೀವಿ. ಇವು ಎಲ್ಲ 6 ಕೆಲಸದ ಮೊತ್ತ ಸುಮಾರು 40 ಕೋಟಿ ಮೇಲ್ಪಟ್ಟದ. ಈಗ ಆಗಿದ್ದೇನು 2 ಬಿಲ್ಡಿಂಗ್ ಆಗಿದ್ದವು, ಅದು ಇನ್ಸ್ಪೆಕ್ಷನ್ ಎಲ್ಲ ನಾವು ನೋಡಿದ್ದೀವಿ. ಅದರಲ್ಲಿ ಕೆಲವು ದುರಸ್ತಿ ಮಾಡಬೇಕಾಗಿದ್ದು ಅದು ಕೂಡ ನಾವು ಕಾಂಟ್ರಾಕ್ಟರ್ ತಿಳಿಸಿದ್ದೀವಿ. ಮತ್ತು ನಮ್ಮಲ್ಲಿ ಮೊದಲೇನು ಕೆಲಸ ಮಾಡಿದರೂ ಸ್ವಲ್ಪ ಕ್ವಾಲಿಟಿದಲ್ಲಿ ನಮಗೇನು ಅಷ್ಟೇನು ಸಮಾಧಾನ ಆಗಿಲ್ಲಾಗಿತ್ತು. ಅದಕ್ಕೆ ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಏನು ನಾವು ಬೇರೆ ಬೇರೆ ಕಟ್ಟಡ ನಮ್ಮ ಇಲಾಖೆಯಿಂದ ಮಾಡ್ತಾಯಿದ್ದೀವಿ. ಅದಕ್ಕೊಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡ್ಲಿಕ್ಕೆ ಹಸ್ತವಿದ್ದೀವಿ. ಮತ್ತು ಔಟ್ಸೋರ್ಸಿಂದ ಕೆಲವು ಇಂಜಿನಿಯರ್ಸ್ ತಗೊಂಡು ಡೈಲಿ ಅಲ್ಲಿ ಹೋಗಿ ಅದೆಲ್ಲ ಸರಿಯಾಗಿ ನಡೆದಿತ್ತು ಅಥವಾ ಇಲ್ಲೋ ಇದು ಕೂಡ ನೋಡೋ ಸಲುವಾಗಿ ಅದು ವ್ಯವಸ್ಥೆ ಮಾಡೋರಿದ್ದೀವಿ. ನಮ್ಮ ಕರ್ನಾಟಕ ಸರ್ಕಾರ ಈ ಮೈನಾರಿಟಿ ಸಲುವಾಗಿ ಭಾಳಷ್ಟು